ಲಿಫ್ಟ್ ಸರಿಯಿಲ್ಲ ಎಂಬ ಆಕ್ರೋಶದ ಮಾತುಗಳು ಕಳೆದ ಅನೇಕ ವರ್ಷಗಳಿಂದ ಕೇಳಿಬರುತ್ತಿರುವ ಒಂದು ಸಂಗತಿ. ಆದರೆ ಇದು ಸಣ್ಣ ವಿಚಾರವಾದರೂ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅತ್ಯಂತ ಅಗತ್ಯವಿದೆ ಎಂಬುದು ಇಂದಿನ ಒಂದು ಚಿತ್ರ ತಿಳಿ ಹೇಳುತ್ತದೆ. ಹೌದು, ಅಧಿಕಾರಿಗಳೇ ಅಧಿಕಾರದ ಕುರ್ಚಿಯಲ್ಲಿ ಕುಳಿತ ನಿಮಗೆ ಹಿರಿಯ ಜೀವಗಳ ಆಸಕ್ತರ ನೋವು ಗೊತ್ತಾಗುತ್ತಿದ್ರೆ ಈ ಲಿಫ್ಟ್ ಯಾವಾಗಲೂ ಸರಿಯಾಗುತ್ತಿತ್ತೋ ಏನೋ. ಆದರೆ ನಿಮ್ಮ ಕಣ್ಣಿಗೆ ಕಂಡಿಲ್ಲ, ಕಿವಿಗೆ ಕೇಳಿಲ್ಲ ಎಂಬುದೇ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದು ಬಿಸಿ ರೋಡಿನ ಆಡಳಿತ ಸೌಧದಲ್ಲಿರುವ ಲಿಫ್ಟ್ನ ವಿಚಾರವಾಗಿದೆ. ಆಡಳಿತ ಸೌಧ 3 ಮಹಡಿಯ ಕಟ್ಟಡವಾಗಿದ್ದು, ಹಿರಿಯ ನಾಗರಿಕರು, ಅನಾರೋಗ್ಯದಿಂದ ಬಳಲುತ್ತಿರುವ ಆಸಕ್ತರು ಅಗತ್ಯ ಕೆಲಸದ ಮೇಲೆ 3ನೇ ಮಹಡಿಗೆ ಹೋಗಬೇಕಾದ್ರೆ ಲಿಫ್ಟ್ನ ಬಳಸುವ ನಿಟ್ಟಿನಲ್ಲಿ ನಿರ್ಮಾಣ ಮಾಡಲಾಗಿದೆ. ಆದರೂ ಸರಿಯಾದ ರೀತಿಯಲ್ಲಿ ಈವರೆಗೆ ಲಿಫ್ಟ್ ಬಳಕೆ ಮಾಡಲು ಸಾಧ್ಯವಾಗಿಲ್ಲ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ.